ನೀರ್ಮಾರ್ಗ ಕೆಳರಾಯ್ದ ಪ್ರೆಸಿಡೆನ್ಸಿ ಸಮೂಹ ಶಿಕ್ಷಣ ಸಂಸ್ಥೆಲದ ಅಧ್ಯಕ್ಷರು ಡಾಕ್ಟರ್ ನಿಸಾರ್ ಅಹಮದರ್ನ ಕೊಡುಗೆಯಾದ ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆದ ವಟಾರಡು ಕೊರೋನಾ ಬಾಧಿತ 100 ಕುಟುಂಬಗಳಿಗೆ ಪಡಿತರ ಸಾಮಗ್ರಿ ವಿತರಣೆ ಬಕ ಆಶಾ ಕಾರ್ಯಕರ್ತೆಯರಿಗೆ PPE ಕಿಟ್ AMD ಆಕ್ಸಿಮೀಟರ್ಲೇನು ಗುರುವಾರ ಕಾಂಡೆ ವಿತರಣೆ ಮಾಡ್ತೇರು. ಕೋವಿಡ್ ವೈರಸ್ ನಮ್ಮ ಬದುಕನ್ನು ನಷ್ಟಗಂತ ಪಾಡ್ದು ಇಂಚಿತ್ತಿ ಸಂಕಷ್ಟದ ಪೊರ್ತುಡು ತಂಕಲ್ನ ಶಿಕ್ಷಣ ಸಂಸ್ಥೆದ ಪರಿಸರದಕ್ಲೆಗ್ ಕೋವಿಡ್ ಸೋಂಕಿತ 100 ಇಲ್ಲದಕ್ಲೆಗ್ ಒಂತೆ ಆಂಡಲ ಸಗಾಯ ಆಪುನ ನಿಟ್ಟಿಡು ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಡಾಕ್ಟರ್ ನಿಸಾರ್ ಅಹಮದ್ ಪಡಿತರ ಕಿಟ್ಟಲೇನು ಒದಗಾದಿರು ಅಂಚನೆ ಈ ಪರಿಸರದ ಆಶಾ ಕಾರ್ಯಕರ್ತೆಯರಿಗೆ PPE ಕಿಟ್ ಆಕ್ಸಿಮೀಟರ್ ಎಲ್ಲ ಒದಗಾದಿರು. ಕೋವಿಡ್ ವಿರುದ್ಧದ ಹೋರಾಟಡು ಇಂದು ತಂಕಲ್ನ ಶಿಕ್ಷಣ ಸಂಸ್ಥೆದ ಬದ್ಧತೆ ಪಂಡದು ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆದ ಪ್ರಾಂಶುಪಾಲರು ಶ್ರೀಮತಿ ಮಧುಲಿಕಾ ತೆರಿಪಾಯರು. The COVID virus pandemic continues to disrupt our lives, rendering us helpless. However, there are always few who need our support and help during these difficult times. We, the Presidency Group of Institutions, headed by our Chairman, Dr. Nisar Ahmad, have been doing their bit in helping the people around at this pandemic time, including setting up a hospital with 100 beds at Bangalore. Keeping up with this, our Presidency School Mangalore, with the support of Grama Panchayat, will be distributing crucial medical supplies and equipments to the Asha Karyakartas. We are giving the oximeters and PPE kits also. We are ensuring food item kits to all the COVID affected families, and we are delivering it at Bandantila and Neermarga localities. We are thankful to the Gram Panchayat for providing us this opportunity so that we give back to the society at this time of our. We pray that Almighty gives strength to all the families who are suffering, and also pray that this pandemic ends soon, restoring normalcy
in some form or the other to all of us. Take care of yourself and the people around you. Stay home, stay safe, stay healthy. ಕೋವಿಡ್-19 ಸುರುತ ಹಂತಡ್ಲ ನಿಸಾರ್ ಅಹಮದರ್ ತಂಕಲ್ನ ಪರಿಸರಡು 10 ಕ್ವಿಂಟಲ್ ದಾತು ಅರಿನು ವಿತರಣೆ ಮಲ್ತದು ಕಷ್ಟಡಿ ತಿನ್ನಕಲ್ನ ಜನಕ್ಲೆಗೆ ಸಹಾಯಸ್ತನ ಒದಗಾದಿತ್ತೇರು. ಈ ಸರ್ತಿಲ ಕೊರೋನಾದ ರಡ್ನೆ ಅಲೆತ ಪೊರ್ತುಡ್ಲ 6 ದುಂಬು ಬತ್ತದು ತಂಕಲ್ನೊಟ್ಟಿಗೆ ಸಗಾಯಗು ಉಂತುದೇರು. ಅರೆಗೆ ಊರ್ದಕಲ್ನ ಪರವಾದ ಅಭಿನಂದನೆಲು ಪಂಡದು ನೀರ್ಮಾರ್ಗ ಪಂಚಾಯತ್ ಸದಸ್ಯರು ಶ್ರೀಧರನ್ ಡಾಕ್ಟರ್ ನಿಸಾರ್ ಅಹಮದ್ ಬೊಕ ಅರೆನ ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆದ ಸಾಮಾಜಿಕ ಕಳಕಳಿಗೆ ಅಭಿನಂದನೆದ ಪಾತೆರ ಬಂಡೇರು. ಪ್ರೆಸಿಡೆನ್ಸಿ ಸ್ಕೂಲ್ ಇವರು ನಮಗೆ ಈ ಕೋವಿಡ್-19 ಮೊದಲ ಅಲೆಯಲ್ಲಿ ನಾವು ಅವರ MD ಹತ್ರ ರಿಕ್ವೆಸ್ಟ್ ಮಾಡುವಾಗ ನಮಗೆ ಒಂದು 10 ಕ್ವಿಂಟಲ್ ಅಕ್ಕಿಯ ಹೋದ ಸಲದ ಕೋವಿಡ್ ಅಲೆಯಲ್ಲಿ 10 ಕ್ವಿಂಟಲ್ ಅಕ್ಕಿಯನ್ನು ಸಹಾಯಧನವಾಗಿ ಕೊಟ್ಟಿದ್ದಾರೆ. ಅವ್ರದ್ದು ನಾವು ಯಾವಾಗಲೂ ಅವರ ಒಂದು ಈ ಸೋಷಲ್ ಕಾರ್ಯಕ್ರಮವನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವೊಂದು MD ಅವರಿಗೆ ಫೋನ್ ಮಾಡಿದಷ್ಟೇ ನಮಗೆ 10 ಕ್ವಿಂಟಲ್ ಅಕ್ಕಿಯನ್ನು ಹೋದ ಟರ್ಮ್ ನಾವು ಫುಡ್ ಕಿಟ್ಟು ವಿತರಣೆ ಮಾಡಲಿಕ್ಕೆ ಅವರೊಂದು ಧರ್ಮಾರ್ಥವಾಗಿ ಸಹಾಯಧನವನ್ನು ಮಾಡಿದ್ದಾರೆ. ಹಾಗೆ ಎರಡನೇ ಅಲೆಯಲ್ಲಿ ಈ ಸಲ ಅವರ ಸ್ವಯಂ ಪ್ರೇರಿತವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಟ್ಟು ನಾವು ನಿಮಗೆ ಈ ಕೋವಿಡ್ ಸಮಯದಲ್ಲಿ ಏನೆಲ್ಲ ನಮ್ಮಿಂದ ಏನು ಕೊಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಕೊಡ್ತೇವೆ, ನೀವು ನಮ್ಮೊಂದಿಗೆ ಸಹಕಾರ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಅದೇ ರೀತಿ ಆ ಕಾರ್ಯಕ್ರಮವನ್ನು ಇವತ್ತಿಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಫುಡ್ ಕಿಟ್ ಮತ್ತು PP ಕಿಟ್ ಮತ್ತು ಎಕ್ಸಿಮೀಟರ್ ವಿತರಣಾ ಸಮಾರಂಭ ನಡೆಯಲಿದೆ. ಹಾಗೆ ಇದು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಹಕಾರವನ್ನು ಅವರಿಗೆ ನೀಡಲಿಕ್ಕೆ ನಾವು ಯಾವಾಗಲೂ ಬದ್ಧರಾಗಿದ್ದೇವೆ. ಯಾಕೆಂದರೆ ಒಂದು ಎಜುಕೇಷನ್ ಅಷ್ಟು ಮಕ್ಕಳನ್ನು ಒಂದು ಉತ್ತಮ ದಾರಿಗೆ ತರುವಂಥ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮದು ಯಾವಾಗಲೂ ನಮ್ಮಿಂದ ಸಹಕಾರ ನಿಮಗೆ ಯಾವಾಗಲೂ ಇದೆ ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇನ್ನೂ ಸಹ ನಾನೊಂದು ಪ್ರಸ್ತಾಪವನ್ನು ಮಾನ್ಯ ಸ್ಕೂಲ್ನ ಮ್ಯಾನೇಜ್ಮೆಂಟ್ ಅವರಿಗೆ ಇಟ್ಟಿದ್ದೇವೆ. ಯಾಕೆಂದರೆ ನಾವೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಸಾರ್ವಜನಿಕವಾಗಿ ಒಂದು ಧರ್ಮಾರ್ಥವಾಗಿ ಒಂದು ಆಂಬುಲೆನ್ಸ್ ಈ ಕೋವಿಡ್ ಟೈಮಲ್ಲಿ ಖರೀದಿಸಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಕೂಡ ಸಹಕಾರವನ್ನು ಕೇಳಿದ್ದೇವೆ. ನಮ್ಮಿಂದ ಆದಷ್ಟು ಸಹಕಾರ ಕೊಡ್ತೇವೆ ಅಂತ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ನೀರ್ಮಾರ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೋವಿಡ್ ಯಾರು ಪಾಸಿಟಿವ್ ಅವರಿದ್ದಾರೆ ಅವರನ್ನು ಹಾಸ್ಪಿಟ್ಲಿಗೆ ಕೊಂಡು ಹೋಗುವಂಥ ವ್ಯವಸ್ಥೆ ಮತ್ತು ಅವರ ಮನೆಗೆ ಕಿಟ್ಟು ಒದಗುವಂಥ ವ್ಯವಸ್ಥೆ ನಮ್ಮ ಕಾರ್ಯಪಡೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತಾ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟು ನಾವು ಈ ಕೋವಿಡ್ ಮಹಾಮಾರಿ ರೋಗವನ್ನು ನಿಯಂತ್ರಿಸುವಲ್ಲಿ ಸಫಲರಾಗೋಣ. ದೇವರು ನಮಗೆ ಅವರ ಆಶೀರ್ವಾದ ಕೊಡಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊರೋನಾದ ಹತ್ರ ಮಾತೆರ್ಲ ಬಂಗಾಡು ಉಳ್ಳೇರು ಗ್ರಾಮ ಪಂಚಾಯತ್ ಜನಗಳಿಗೆ ಆಪಿನಾಥ ಸಗಾಯನ ತಂಕಲು ಮಲ್ತೊಂದಿಲ್ಲ. ಇಂಚಿತಿ ಬಂಗದ ಪೊರ್ತುಡು ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆ ಬೊಕ ಐತ ಅಧ್ಯಕ್ಷರು ಡಾಕ್ಟರ್ ನಿಸಾರ್ ಅಹಮದರ್ ತಂಕ್ಲೆಗೆ ಬೆಂಬಲವಾದ ಉಂತುದೇರು. ಇಂದು ತಂಕಲ್ನ ಭಾಗ್ಯ ಬಂಗದ ಪೊರ್ತುಡು 6 ಮಲ್ತಿನ ಈ ಸಗಾಯನ ಏಪಲ ಮರಪೆರೆ ಸಾಧ್ಯ ಇಜ್ಜಿ ಪಂಡದು ನೀರ್ಮಾರ್ಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಧೀರ್ ತೆರಿಪಾಯರು. ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಇಂದು ಈ ಒಂದು ಶಾಲಾ ಆಡಳಿತ ವತಿಯಿಂದ ನಡೆದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹಳ ಕಷ್ಟದ ಸಮಯ ಇದು. ಎಷ್ಟು ದೊಡ್ಡ ರಿಸೋರ್ಸಸ್ ಇದ್ದರೂ ಸಹ ಕಡಿಮೆ ಅನ್ನುವಂಥ ಕಾಲ. ಈ ಒಂದು ಕಾಲದಲ್ಲಿ ಗ್ರಾಮ ಪಂಚಾಯತ್ ತನ್ನ ಶಕ್ತಿ ಮೀರಿ ಪ್ರಯತ್ನಪಟ್ಟು ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಂಡಿದೆ. ಅದಕ್ಕೆ ನಾವು ಸಹ ಅಳಿಲು ಸೇವೆಯನ್ನು ಕೊಡ್ತೇವೆ, ನಮ್ಮ ಕೈಲಾದ ಸೇವೆಯನ್ನು ಕೊಡ್ತೇವೆ ಅಂತೇಳಿ ಈ ಒಂದು ಸಂಸ್ಥೆಯವರು ಮುಂದೆ ಬಂದು ನಮಗೆ ಅತ್ಯಗತ್ಯವಾಗಿರುವಂಥ ಆಕ್ಸಿಮೀಟರ್ಗಳು, PP ಕಿಟ್ಗಳು ಮತ್ತು ಕೋವಿಡ್ ಪಾಸಿಟಿವ್ ಬಂದಂಥ ಫ್ಯಾಮಿಲಿಗಳಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಫುಡ್ ಕಿಟ್ಗಳನ್ನು ವಿತರಿಸುವಂಥ ಒಂದು ಮಹತ್ವಪೂರ್ಣ ಕಾರ್ಯವನ್ನು ಈ ಶಾಲಾ ಆಡಳಿತ ವತಿಯಿಂದ ನಾವು ಕೈಗೊಳ್ತೇವೆ ಅಂತೇಳಿ ಇವರು ಪ್ರೀತಿಪೂರ್ವಕವಾಗಿ ಮುಂದೆ ಬಂದು ನಮಗೆ ಈ ಕೋವಿಡ್ ನಿಗ್ರಹ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಬಲ ತುಂಬುವಂಥ ಕೆಲಸವನ್ನು ನಮ್ಮ ಪ್ರೆಸಿಡೆನ್ಸಿ ಶಾಲಾ ಆಡಳಿತ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ಸಂಪೂರ್ಣ ಸಹಕಾರವನ್ನು ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ತೇವೆ. ಹಾಗೂ ಇನ್ನಷ್ಟು ಸಹಾಯ ಸಹಕಾರಗಳು ಅವರಿಂದ ಮುಂದೆ ಸಹ ನಮಗೆ ಸಿಗಲಿ. ಅದೇ ರೀತಿ ಗ್ರಾಮ ಪಂಚಾಯತಿಯಿಂದ ಆಗಬೇಕಾದ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಅವರಿಗೂ ಕೊಡುವ ನಿಟ್ಟಿನಲ್ಲಿ ಪಂಚಾಯತ್ ಸಹ ನಿಮಗೆ ಸ್ಪಂದಿಸ್ತದೆ ಅಂತ ಹೇಳ್ತಾ ಈ ಒಂದು
ಕಾರ್ಯಕ್ರಮ ನಡೆಸಿಕೊಟ್ಟ ತಮ್ಮ ಆಡಳಿತ ಸಮಿತಿಗೆ ಗ್ರಾಮ ಪಂಚಾಯತ್ನ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನೀರ್ಮಾರ್ಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಧನವಂತಿ, ಬುಡಂತಿಲ ಟಾಸ್ಕ್ ಫೋರ್ಸ್ ತಂಡದ ಸದಸ್ಯರು ಅಬ್ದುಲ್ ಹಮೀದ್, ನೀರ್ಮಾರ್ಗ ಟಾಸ್ಕ್ ಫೋರ್ಸ್ ತಂಡದ ಸದಸ್ಯರು ಭಾಸ್ಕರ್ ಜೆ, ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆದ ಆಡಳಿತಾಧಿಕಾರಿ ಶ್ರೀಮತಿ ಪ್ರತಿಭಾ ಚೇತನ್, ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆದ ಕಾರ್ಯಕ್ರಮ ಸಂಯೋಜಕರು ಪ್ರವೀಣ್ ಕುಮಾರ್ ಬೊಕ್ಕ ಪ್ರಮುಖರು ಈ ಪಡ್ತು ಒಟ್ಟಿಗೆ ಇದ್ದೇರು. ರಮಾನಾಥ್ ಸಭೆನ ಎತ್ಕೊಂಡು ನಿರೂಪಣೆ ಮಾಡ್ತೇರು.